ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಿನ್ನೆ ನಾನು ಮೈ ಫಸ್ಟ್ ಬ್ಲಾಗ್ ಅಂತ ಹಾಕಿದ್ದೆ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತೀನಿ. ಇವತ್ತು ಬೆಳಗ್ಗೆ ಹೇಳೋದು ಇವತ್ತು ಲೇಟಾಗಿದೆ. ಏನು ಲೇಟಾಗಿದೆ, ಯಾಕೆ ಲೇಟಾಗಿದೆ ಅಂತ ಹೇಳಿದರೆ, ನಿನ್ನೆ ತುಳುನಾಡಿನ ಫೇಮಸ್ ಆಗಿರುವಂತಹ ದೈವದ ನೇಮ ಅಥವಾ ಕೋಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗಿದ್ದು. ಅಲ್ಲಿ 12:30 1 ಗಂಟೆ ಆಗಿದೆ ವಾಪಸ್ ಬರಬೇಕಾದ್ರೆ. ನಾನು ಫಸ್ಟ್ ಟೈಮ್ ಅಷ್ಟೊತ್ತು ಕೂತ್ಕೊಂಡಿದ್ದು ಅಂತ ಹೇಳಿದರೆ, ಹೋಗಿ ಬಂದು ಮಲ್ಕೊಂಡೆ. ಆಮೇಲೆ ಇವತ್ತು ಬೆಳಿಗ್ಗೆ ಅವ್ರಿಗೆ ತಿಂಡಿ ಮಾಡಬೇಕು ಅಂತ ಬೆಳಿಗ್ಗೆ ಎದ್ದು 7:30ಗೆ ಕಷ್ಟಪಟ್ಟು 7:30ಗೆ ಎದ್ದಿದ್ದೀನಿ. ಎದ್ದು ಕಾಫಿ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ. ಇವತ್ತು ನಾನು ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ಬಂದಿದ್ದೇನೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ತುಳುನಾಡಿನ ವಿಶೇಷದ ಬಗ್ಗೆ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ವ್ಲಾಗಲ್ಲಿ ಕೂಡ ತುಳುನಾಡಿನ ಫೇಮಸ್ ಆಗಿರುವಂತಹ ಕೋಲದ ನೇಮದ ಬಗ್ಗೆ ಈ ವ್ಲಾಗಲ್ಲಿ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಕ್ಲಿಪ್ಪಿಂಗ್ ಸಹ ಹಾಕ್ತೀನಿ. ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಎಂಜಾಯ್ ಮಾಡ್ಕೊಂಡ್ಬಂದು ಯಾವ ರೀತಿ ನಮ್ಮ ತುಳುನಾಡಿನ ಈ ದೈವದ ಕೋಲ ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ನಿಮಗೆ ತೋರಿಸ್ತೀನಿ. ನನ್ನ ಔಟ್ಫಿಟ್ ಏನಿಲ್ಲ, ಪಕ್ಕದ ಮನೆಯಲ್ಲೇ ಆಗ್ತಾ ಇರೋದು, ಹಾಗಾಗಿ ಹತ್ರನೇ ಅಲ್ವಾ, ಅದಕ್ಕೆ ಜಾಸ್ತಿ ಸ್ಟೈಲಾಗಿ ರೆಡಿ ಹೋಗೋದು ಬೇಡ ಅಂತ. ಆಮೇಲೆ ಇವನಿಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಸ್ಟೈಲ್ ಆದರೆ, ಅವನು ಬರೋದಿಲ್ವಂತೆ. ಹಾಗಾಗಿ ಮನ್ಕೊಂಡಿದ್ದಾರೆ. ಅವ್ನಿಗೆಲ್ಲ ಕೆಲಸ ಇರುತ್ತಲ್ಲ, ನೆಕ್ಸ್ಟ್ ಡೇನೂ ಕೆಲಸ ಇರುತ್ತೆ. ಕೆಲಸ ಆಗಿ ಸುಸ್ತಾಗಿ ಬಂದಿರ್ತಾರೆ, ಹಾಗಾಗಿ ಮಲ್ಕೊಳ್ತಾರಂತೆ. ನಿದ್ದೆ ಕಳೆದ್ರೆ ಅವ್ರಿಗಾಗೋದಿಲ್ಲ. ಹಾಗಾಗಿ ನಾನು ನಮ್ಮ ಅತ್ತೆ ನಾದಿನಿ ಎಲ್ಲ 3 ಜನನೂ ಹೊರಟು. ಆಮೇಲೆ ನಮ್ಮ ಸೋನು ಕೂಡ ನಮ್ಮ ಜೊತೆ ಪ್ರಯಾಣ ಮಾಡ್ತಾಯಿದ್ದೆ. ಅವಳಿಗೆ ಜಾಸ್ತಿ ಭಯ, ಒಬ್ಬಳೇ ಇರ್ತಾಳಲ್ಲ ಮನೆಯಲ್ಲಿ, ಅವ್ರ ಪಾಡಿಗೆ ಮನಗಿರ್ತಾರೆ. ಹಂಗೆ ನಾವು ಹೊರಟು. ನಾವು ಆವಾಗಲೇ ಇಲ್ಲಿಗೆ ಬಂದವು. ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಬರೋಷ್ಟರಲ್ಲಿ. ಹಾಗೆ ನೋಡ್ತಾ ಕೂತ್ಕೊಂಡು, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ನಾವೆಲ್ಲ ನೋಡ್ಕೊಂಡು ಕೂತ್ಕೊಂಡ್ವು. ನೀವು ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ.
ಇವಾಗಷ್ಟೇ ಫ್ರೆಂಡ್ಸ್ ಮನೆಗೆ ಬಂದು 12:30 1 ಗಂಟೆ ಆಗಿತ್ತು. ಇವ್ರದ್ದು ಆವಾಗಲೇ ಒಂದು ಅರ್ಧ ನಿದ್ದೆ ಆಗಿತ್ತು ಅನ್ಬೋದು. ತುಂಬ ಚೆನ್ನಾಗಿ ಮಲಗಿದ್ರು, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಹೇಗಿತ್ತು ವ್ಲಾಗ್ ಅಂತ ನನಗೆ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ನಾನು ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಈ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಹಾಕುವ ಎಲ್ಲ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ನಾನು ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.